ಅಲ್ಲ, ಅದಕ್ಕೆ ಇನ್ನು VM ಹಾಕಿ ಇದಾಗಲಿಕ್ಕೆ ಒಂದು ಭಾಳ ಸ್ಪಷ್ಟ. ಒಂದನೇದು. ಮತ್ತು ಎರಡನೇದು ಈಗ ಮಳೆ ಮುಗಿದು ಒಂದು ದಿವಸ 2 ದಿವಸದಲ್ಲಿ ಮತ್ತೆ ಪುನಃ ಅದನ್ನು ಪ್ಯಾಚ್ ಮಾಡ್ತೀವಿ, ರೋಡೆಬಲ್ ಕಂಡೀಷನ್ ಮಾಡ್ತೀವಿ. ಎರಡನೇದು, ಇಂಥ ಒಂದು ದೊಡ್ಡ ಕಾಮಗಾರಿಗಳು ಆಗುವಾಗ ಇದು ಹೋದ ವರ್ಷ ಶುರು ಮಾಡಿದ್ವಿ. ಹೋದ ನವಂಬರಲ್ಲಿ ನಾವು ಡಿಸೆಂಬರ್ಲಿ ಕೆಲಸ ಶುರು ಮಾಡಿದ್ವಿ. ಈಗ ಒಂದು ವರ್ಷದ ಸ್ವಲ್ಪ ಜನರು ಕರ್ಕೊಳ್ಬೇಕು. ಇಂಥ ದೊಡ್ಡ ಯೋಜನೆ ನೋಡಿ, ಹಿಂದೆ ಪೆರಂಪಳ್ಳಿ ರೋಡ್ ಹೇಗಿತ್ತು, ಸಿಂಗಲ್ ರೋಡ್ ಇತ್ತು, ಆಚೆ ಈಚೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು, ಗುಂಡಿಯಿಂದ ಇತ್ತು. ನಾನು ಅದಕ್ಕೆ ಸುಮಾರು 26 ಕೋಟಿ ರೂಪಾಯಿ ಅನುದಾನ ತಂದು ಸುಮಾರು 56 ಕೋಟಿ ರೂಪಾಯಿಯಷ್ಟು ಭೂಸ್ವಾಧೀನ ಆಗುವುದನ್ನು TDR ಮೂಲಕ ಎಲ್ಲ ಜನರ ಮನಸ್ಸು ಕನಿಷ್ಠ 100 ಮೀಟಿಂಗ್ ಮಾಡಿದ್ದೆಲ್ಲ. ಆ ರಸ್ತೆ ಬಗ್ಗೆ ನನ್ನ ಗಮನ ತುಂಬ ಕೊಟ್ಟಿದ್ದೇನೆ, ಮಾಡಿ ಅದನ್ನು 4 ಲೇನ್ ಮಾಡ್ತಾರೆ. ಈಗಾಗಲೇ ಅದಕ್ಕೆ ಮಧ್ಯದಲ್ಲಿ ಸ್ಟ್ರೀಟ್ ಲೈಟಿಗೂ ಟೆಂಡರ್ ಆಗಿದೆ, ಸ್ಟ್ರೀಟ್ ಲೈಟ್ ಹಾಕಲಿಕ್ಕೂ ಟೆಂಡರ್ ಆಗಿದೆ. ಇದು ಮತ್ತು ಮಣಿಪಾಲ್ ಅಂದರೆ ಒಂದು ಟ್ರಾನ್ಸ್ಮಿಷನ್ ಪೀರಿಯಡ್ ಅಂತ ಹೇಳ್ತಾರೆ. ಕೆಲಸ ಆಗುವಂಥ ಟೈಮಲ್ಲಿ ಇಂಥ ಅವ್ಯವಸ್ಥೆಗಳಿರ್ತಾರೆ. ನಾಗರಿಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಇನ್ನೊಂದು 7-8 ವರ್ಷ ಆ ರಸ್ತೆಯನ್ನು ಮುಟ್ಟುವಂಥ ಅವಶ್ಯಕತೆ ಇಲ್ಲ. ನೀವು ಅದೇ ನೋಡಿ, ಈಗ